ಇಲಿ ಹಿಡಿದದ್ದು. ಎಲಿಪತ್ತುನೆ ತುಳು ಮೂಲ ಕವನದ ಕರ್ತೃ ಡಾಕ್ಟರ್ MS ದುರ್ಗಾ ಪ್ರವೀಣ. ಅದರ ಕನ್ನಡ ಅವತರಣಿಕೆಯನ್ನ ನಾನು ಈಗ ವಾಚಿಸಲಿಕ್ಕಿದ್ದೇನೆ. ಇಲಿ ಹಿಡಿದದ್ದು. ನಿನ್ನೆಯಲ್ಲ ಮೊನ್ನೆ ಮುಂಜಾನೆ ಹೊಕ್ಕಾಗ ಬಚ್ಚಲು ಮನೆ ಪಿತ್ತ ನೆತ್ತಿಗೇರಿತ್ತು ಇಲಿಮರಿಯನ್ನು ನೋಡಿ. ಈಜಾಡುತ್ತಿತ್ತು ಅದು ಕಡು ಕಷ್ಟದಿಂದ ಬರುವ ನೀರನ್ನು ಹಿಡಿದಿಟ್ಟ ಹಳೆ ಡ್ರಮ್ಮಿನಲ್ಲಿ. ಹೋಯಿತಲ್ಲ ಎಲ್ಲ ನೀರು. ನಿನಗೆ ಬದುಕು ಸಾಕಾಗಿ ಹೋದಾಗ ಸಿಗಲಿಲ್ಲವ ಮಾರಾಯ ಬೇರೆ ಜಾಗ. ಗೊಣಗುತ್ತಾ ಕೆಳಕ್ಕೆಸೆದೆ ಅದರ ಬಾಲ ಹಿಡಿದು. ರಪಕ್ಕನೆ ಹಾರಿತು ಆ ಇಲಿಮರಿ. ಉಳಿದ ಜೀವ ಹಿಡಿದು ಓಡುವುದು ಬಿಟ್ಟು ನೇರ ನನ್ನೆದುರಿನ ಅಟ್ಟದಲ್ಲಿ ಕುಳಿತು ನೋಡುತ್ತಿದೆ. ನನ್ನನ್ನೇ ಕಣ್ಣಲ್ಲಿ ಕಣ್ಣಿಟ್ಟು. ನನಗೋ ಒಂಥರ. ಮಾತನಾಡಲು ಶುರು ಮಾಡಿತದೋ ಯಗರಿ ಮೈ ಕೊಡವಿ. ಏನದು ನಿನ್ನ ಗೊಣಗಾಟ? ತೆಗೆದಿಟ್ಟು ಮುಚ್ಚುಳ ನನ್ನ ಕೊಲ್ಲಲು. ಈಗ ನನ್ನ ಮೇಲೆಯೇ ನಿನ್ನ ದರ್ಬಾರ. ಹಾಗೆಯೇ ನಿಂತೆ. ಏನೂ ತಿಳಿಯಲಿಲ್ಲ ಒಂದು ಕ್ಷಣ. ಆದರೂ ಕೋಪದಲ್ಲಿ ತೋರಿಸಿದೆ ಬಾಗಿಲಿನ ರಂಧ್ರ. ನೋಡು ನಿನ್ನ ಪರಿವಾರದ ಕಾರ್ಬಾರ್. ಇಲ್ಲಿ ಮೀಯುವುದು ಲೋಕಕ್ಕೇ ಕಾಣಬೇಕಾ? ಸಾವಕಾಶದಿಂದ ನೋಡಿ ಸಮಾಧಾನದಿಂದ ಹೇಳಿತದು. ನಮ್ಮ ಹಲ್ಲು ಬೆಳೆಯುವಾಗ ಅದು ಹಾಗೆಯೇ. ನೀವು ಕಣ್ಣು ಹಾಕಿ ಆಗಾಗ ಹುಡುಕಿ ನಾಲಿಗೆ ಮಸೆಯುವ ಹಾಗೆಯೇ. ಎಲ್ಲಿಂದೆಲ್ಲಿಗೋ ಅವಸರದ ಸಂಬಂಧ. ರ್ಯಾಂಕ್ ಸ್ಟೂಡೆಂಟ್. ಕೈ ಹಾಕಿದ ಕೊತ್ತಳಿಗೆಗೆ ಒಲೆಯ ಬೆಂಕಿ ಆರಿ ಬೂದಿಯೊಟ್ಟಿಗೆ ಬರೀ ಮಸಿ. ಕೇಳಿತದು ಬಿಡದೆ. ಏನು ಕೊಲ್ಲುವ ಅಂದಾಜ? ಬುದ್ಧಿದೆಯ ನಿನಗೆ? ನಾಳೆ ಹೊರುವುದು ಯಾರು ಬಾಮಕುಮಾರನನ್ನು? ಅಲ್ಲ, ಬೆಕ್ಕೇ ಸುಮ್ಮನಿರುವಾಗ ನಿನ್ನದೇನು? ಕೊತ್ತಳಿಗೆ ನನ್ನ ಹಿಂದೆ, ಪಾತ್ರೆ ಬಳಿಯಲ್ಲಿ ಗುರಿಯಿಟ್ಟೆ. ಬಿಡಲಿಲ್ಲ ಅದು. ಈಗೇನು ಹೊಟ್ಟೆ ಬೇನೆ? ನನ್ನ ಮೇಲೆ ಕತೆ ಬರೆದು ಹೆಸರು ಮಾಡಲ? ಅಲ್ಲ, ಮಾತನಾಡುವ ಇಲಿ ಹಿಡಿದು ಕಾಸು ಮಾಡಲ? ಕನಸು ಬೇಡ ನಿನಗೆ. ನಿನ್ನ ಬೆನ್ನ ಹಿಂದಿದೆ ಹೆಗ್ಗಣ 1000. ಕೊತ್ತಳಿಗೆ ತೆಗೆದು ಹೊಡೆದೆ. ಗುರಿ ತಪ್ಪಿ ಡ್ರಮ್ ಒಡೆದು ನೀರು ಹೊರಗೆ. ರಪಕ್ಕನೆ ಹಾರಿದ ಇಲಿಮರಿ ಶಬ್ದ ಕೇಳಿ ಬಂದ ಅಮ್ಮನ ಕೈಯಲ್ಲಿದ್ದ ತೆಂಗಿನ ಚಿಪ್ಪಿಗೆ ಬಾಯಿ ಹಾಕಿ ಅಟ್ಟ ಹಾರಿ ಪರಾರಿ. ಹರಿಯುತ್ತಿದ್ದ ನೀರಿನಲ್ಲಿ ಇಲಿಮರಿಯದ್ದೇ ಮುಖ. ಥೈ ಥಕ ಥೈ.